ಕುಡ್ಲ ಬೈಕಂಪಾಡಿಗೂ ಸ್ಥಳಾಂತರ ಆಯ್ನ ಎಪಿಎಂಸಿದ ರಕಂ ತರಕಾರಿ ಮಾರುಕಟ್ಟೆದ ಅವ್ಯವಸ್ಥೆಯನ್ನು ಪರಿಶೀಲನೆ ಮಲ್ಪೆರೆ ಜಿಲ್ಲಾ ಕಾಂಗ್ರೆಸ್ ಪರಿಶೀಲನಾ ಸಮಿತಿ ಸದಸ್ಯರು ಭೇಟಿ ಕೊಡ್ದು ಎಪಿಎಂಸಿದ ಅವ್ಯವಸ್ಥೆ ಬಸಡು ನೀರು ಇರ್ಕದು ಆಯ್ನ ಬಂಗದ ಬಗೆಟ್ ಅಂಗಾರ ಕಾಂಡೆ ಪರಿಶೀಲನೆ ನಡಪಾಯಿರು. ಕೊರೋನಾ ಲಾಕ್ಡೌನ್ ಸಂದರ್ಭನೆ ಬಳಕೆ ಮಲ್ತೊಂದು ತರಾತುರಿಟು ಸ್ಥಳಾಂತರ ಮಲ್ತಿನ ಕುಡ್ಲ ಸೆಂಟ್ರಲ್ ಮಾರುಕಟ್ಟೆದ ವ್ಯಾಪಾರಸ್ಥರು ಇತ್ತೆ ಎಪಿಎಂಸಿ ಯಾರ್ಡ್ದ ಅವ್ಯವಸ್ಥೆದ ಒಟ್ಟಿಗೆ ಮರಿಯಲದ ಬರ್ಸದ ಬಂಗಲ್ನ ಅನುಭವಿಸಾವಲೆ ಕಾತಂಡು. ಕೊರೋನಾ ಲಾಕ್ಡೌನ್ ಸಂದರ್ಭಡು ಜನಜಂಗುಳಿ ಸೇರಿಯರ ಬರ್ಲಿ ಪನ್ಪಿನ ಒಂಜಿ ಕಾರಣಗ ಕುಡ್ಲ ಸೆಂಟ್ರಲ್ ಮಾರುಕಟ್ಟೆನು ಎಪಿಎಂಸಿಗೆ ಸ್ಥಳಾಂತರ ಮಲ್ತದಿತ್ತೇರು. ಸುರುಕು ಇಂದು ತಾತ್ಕಾಲಿಕ ಅಂದ ಇತ್ತಂಡಲ ಅವಿರ್ದು ಬೊಕ್ಕ ಯೋಜನೆ ಬದಲಾದ ಇಂದು ಶಾಶ್ವತ ಅಂದ ಆಂಡು ಕುಡ್ಲ ಸೆಂಟ್ರಲ್ ತರಕಾರಿ ಮಾರುಕಟ್ಟೆನ ದರ್ತದ ಹೊಸ ವಾಣಿಜ್ಯ ಸಂಕೀರ್ಣ ಕಟ್ಟಾವನ ಬಗೆಟ್ಲ ಈ ಪೊರ್ತು ಪಾತಿರಲು ಕೇಂದು ಬತ್ತಂಡು ಆಂಡ ತರಕಾರಿ ಮಾರುಕಟ್ಟೆನು ಎಪಿಎಂಸಿಗೆ ಸ್ಥಳಾಂತರ ಮಲ್ಪನಗ ಅಲ್ಪದ ವ್ಯವಸ್ಥೆಲೇನು ಒವ್ವೆಲ್ನ ಸರಿ ಮಲ್ತದಿಚ್ಚಾಂಡು ಅವ್ಯವಸ್ಥೆದ ಆಗರಡೆ ತಂಗ್ಲೆಗೆ ತಿಕ್ಕಿನ ಜಾಗೆಡು ತಿಕ್ಕಿನ ಪುಣ್ಯ ಪಂಡದ ತರಕಾರಿ ರಕಂ ವ್ಯಾಪಾರಸ್ಥರು ತೊಂದರೆದ ನಡುಟೆ ವ್ಯಾರ ಮಲ್ಪೊಡಾಂಡು. ಇಂಚಿತಿ ತೊಂದರೆಗೂ ಇತ್ತೆ ಬರ್ಸಲ ಬತ್ತದ ಇಡೀ ಎಪಿಎಂಸಿ ಯಾರ್ಡ್ ಬೊಳ್ಳ ನೀರು ಇರ್ಕದು ತರಕಾರಿಲು ಮುಂಚಿ ಸೊಪ್ಪುಲು ನೀರು ಮುರ್ಕುದು ಕುರಿದು ಪೋಪಿಲ ಕಾಂಡು ಕೆಲವರಂತೂ ಗೋಣಿಗಟ್ಲದ ತರಕಾರಿ ಕಾಯಿ ಮುಂಚಿಲೆನು ದಕ್ಕುಲ ಕಾಂಡು. ಎಪಿಎಂಸಿದ ತರಕಾರಿ ವ್ಯಾಪಾರಸ್ಥರನ್ನ ಬಂಗನ ತೆರೆದು ಮಹಾನಗರ ಪಾಲಿಕೆದ ವಿರೋಧ ಪಕ್ಷದ ಸದಸ್ಯರು ಬೊಕ್ಕ ಜಿಲ್ಲಾ ಕಾಂಗ್ರೆಸ್ ಪರಿಶೀಲನಾ ಸಮಿತಿ ಪ್ರಮುಖರು ಭೇಟಿ ಕೊರ್ದು ಎಪಿಎಂಸಿ ಯಾರ್ಡ್ದ ಪರಿಶೀಲನೆ ನಡಪಾದು ತರಕಾರಿ ವ್ಯಾಪಾರಸ್ಥರಡ ಪಾತ್ರಕತೆ ನಡಪಾಯಿರು. ಅವರು
ಸೋಮವಾರ ಬತ್ತಿನ ಜೋರದ ಬರ್ಸಲು ತರಕಾರಿ ದಿಂಜ ನಷ್ಟ ಆತಂಡು ಸರಿಯಾದ ನೀರು ಪರತು ಪೋಯರೆ ವ್ಯವಸ್ಥೆ ಇಚ್ಚಾಂದಿನ ಎಪಿಎಂಸಿಡ್ ಉಚ್ಚಿಲದ ಉಪದ್ರಲ ಉಂಡು ತರಕಾರಿ ವ್ಯಾಪಾರಸ್ಥರಿಗೆ ಆಯ್ನ ನಷ್ಟದ ಬಗೆಟ್ ಪರಿಶೀಲನೆ ನಡಪಾದು ಮೊಕ್ಲಿಗೆ ಸೂಕ್ತ ವ್ಯವಸ್ಥೆ ಆಪುಲಕ ಆವಡ್ ಪಂಡದ ಮಹಾನಗರ ಪಾಲಿಕೆ ವಿರೋಧ ಪಕ್ಷ ಸದಸ್ಯರು ಅಬ್ದುಲ್ ರೌಫ್ ಬೊಕ್ಕ ಜಿಲ್ಲಾ ಪಂಚಾಯತ್ ಸದಸ್ಯರು ಶಾಹುಲ್ ಹಮೀದ್ ತೆರಿಪಾಯರು. ಕಾಂಗ್ರೆಸ್ ವತಿಯಿಂದ ನಮ್ಮನ್ನು ಒಂದು ನಿಯೋಗ ಮಾಡಿ ನಮ್ಮನ್ನು ಇಲ್ಲಿಗೆ ಒಂದು ಸತ್ಯಶೋಧನಾ ಸಮಿತಿಯಾಗಿ ಕಳಿಸಿದ್ದಾರೆ. ನಾವು ಅದರ ಪ್ರಕಾರ ನಾವು ಇಲ್ಲಿ ಎಲ್ಲ ರಿಪೋರ್ಟ್ಗಳನ್ನು ಇವರ ಹೋಲ್ಸೇಲ್ ವ್ಯಾಪಾರಸ್ಥರು ಮತ್ತು ರಿಟೇಲ್ ವ್ಯಾಪಾರಸ್ಥರನ್ನೆಲ್ಲರನ್ನು ನಾವು ಭೇಟಿಯಾಗಿ ಮಾತಾಡಿದ್ದೇವೆ. ಇಲ್ಲಿಯ ಅವ್ಯವಸ್ಥೆಗಳನ್ನೆಲ್ಲ ನಾವು ವೀಕ್ಷಿಸಿದ್ದೇವೆ. ಇದರ ಪ್ರಕಾರ ನಾವು ಜಿಲ್ಲಾ ಕಾಂಗ್ರೆಸ್ಗೆ ನಾವು ಇದನ್ನು ರಿಪೋರ್ಟನ್ನು ಮಾಡ್ತೇವೆ. ಆಮೇಲೆ ಇದರ ಬಗ್ಗೆ ಏನಂತ ಹೇಳಿದರೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಇವ್ರಿಗಾದಂಥ ನುಕ್ಸಾನ್ಗಳನ್ನು ಇವರಿಗಾದ ನಷ್ಟವನ್ನು ಇದನ್ನು ಸಂಪೂರ್ಣವಾಗಿ ಜಿಲ್ಲಾಡಳಿತ ಬರಿಬೇಕು. ನಿನ್ನೆ ಇವರು ಕೊಚ್ಚಿ ಹೋದಂಥ ಮಳೆಯಲ್ಲಿ ಕೊಚ್ಚಿ ಹೋದಂಥ ಎಲ್ಲ ನಿನ್ನೆಷ್ಟು ಅವರಿಗೆ ಕಷ್ಟ ನಷ್ಟ ಆಗಿದೆ, ಅದರ ಎಷ್ಟು ಲಕ್ಷಾಂತರ ರೂಪಾಯಿಗಳು ನಷ್ಟ ಆಗಿದೆ. ಆ ನಷ್ಟಗಳನ್ನು ಜಿಲ್ಲಾಡಳಿತ ಭರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಅವರನ್ನು ಒತ್ತಾಯಿಸಲಿಕ್ಕೆ ಇಚ್ಛೆ. ಕೊರೋನಾ ವೈರಸ್ನ ಕಾರಣದಿಂದಾಗಿ ಲಾಕ್ಡೌನ್ ಆದ ಸಂದರ್ಭದ ಬೆಳೆಯನ್ನು ಜಿಲ್ಲಾಡಳಿತ ಮತ್ತು ಇಲ್ಲಿನ ಕೆಲವು ರಾಜಕಾರಣಿಗಳು ಅದರ ಲಾಭವನ್ನು ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಇಲ್ಲಿಯ ಹಣ್ಣು ಮತ್ತು ತರಕಾರಿ ವ್ಯಾಪಾರಿಗಳ ಗೋಳು ಹೇಳತೀರದು. ಬಂದು ಕಣ್ಣಾರ ನೋಡಿದರೆ ಇಲ್ಲಿಯ ಪರಿಸ್ಥಿತಿ ಅರ್ಥವಾಗಬಹುದು. ಕೇವಲ ಬಾಯಿ ಮಾತಿನಿಂದ ಏನೂ ಹೇಳಲು ಸಾಧ್ಯವಾದಂಥ ಸ್ಥಿತಿ. ಕಾಡಿನಂತಿದ್ದ ಜಾಗದಲ್ಲಿ ಏಕಾಏಕಿ ಅನೇಕ ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡಿದ್ದಂಥ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದ ವ್ಯಾಪಾರಿಗಳನ್ನು ರಾತ್ರೋರಾತ್ರಿ ಈ ರಾಜಕಾರಣಿಗಳ ಮಾತು ಕೇಳಿ ವ್ಯಾಪಾರಿಗಳಲ್ಲಿ ಬಂದು ಅವರನ್ನು ನಡು ನೀರಿನಲ್ಲಿ ಕೈಬಿಟ್ಟಂಥ ಪರಿಸ್ಥಿತಿ ಆಗಿದೆ. ಯಾವುದೇ ಮೂಲಭೂತ ವ್ಯವಸ್ಥೆ ಇಲ್ಲ. ಮೊದಲ ಮಳೆಗೆ ಅವರ ತರಕಾರಿ, ಹಣ್ಣು ಹಂಪಲು ಮತ್ತು ಬದುಕು ಎಲ್ಲವೂ ಕೊಚ್ಚಿಕೊಂಡು ಹೋಗಿದೆ. ರಾತ್ರಿ ಇಲ್ಲಿಯ ಒಬ್ಬೊಬ್ಬರ ಕಥೆಯನ್ನು ಕೇಳಿದರೆ ಕಣ್ಣೀರು ಬರ್ತದೆ. ಒಬ್ಬೊಬ್ಬರ ಕತೆ ಆ ರೀತಿ ಇದೆ. ಯಾವ ರೀತಿ ಅಂತ ಹೇಳಿದರೆ ಇಲ್ಲಿ ವಿಷ ಸರ್ಪಗಳ ಹಾವಳಿ ಇದೆ. ಒಂದು ಕಡೆ ರಾಸಾಯನಿಕದ ಉತ್ಪತ್ತಿಯಾಗುವಂಥ ಪ್ರದೇಶ, ಹಣ್ಣು ಹಂಪಲು ತರಕಾರಿಗಳು ಒಂದು ದಿನವೂ ಇಲ್ಲಿ ಉಳಿಯುವುದಿಲ್ಲ, ಕೊಳೆತು ಹೋಗ್ತದೆ. ಅಲ್ಲದೆ ರಾತ್ರಿ 12-1 ಗಂಟೆ ರಾತ್ರಿಗೆಲ್ಲ ವ್ಯಾಪಾರಿಗಳು ಬರುವಾಗ ಇಲ್ಲಿಯ ಹಾವು ಎಲ್ಲಿಯಾದರೂ ಕಚ್ಚಿ ಮರಣ ಸಂಭವಿಸುವಂಥ ಸಾಧ್ಯತೆಗಳಿವೆ. ಅದೆಷ್ಟೋ ಹಾವುಗಳು ಈಗ ಕೊಲ್ಲಲ್ಪಟ್ಟಿದೆ. ವಿಷ ಸರ್ಪಗಳಿವೆ. ಅಂಥ ಜಾಗದಲ್ಲಿ ಬಂದು ಈ ವ್ಯಾಪಾರಿಗಳನ್ನು ಏಕಾಏಕಿ ಎತ್ತಂಗಡಿ ಮಾಡಿ ಅವರಿಗೆ ಆಮಿಷ ತೋರಿಸಿ ಯಾವ ಮೂಲಭೂತ ವ್ಯವಸ್ಥೆಯನ್ನು ಮಾಡದೆ ಜಿಲ್ಲಾಡಳಿತ ಸಂಪೂರ್ಣ ವೈಫಲ್ಯವನ್ನು ಒಂದು ನಿದರ್ಶನವನ್ನು ಕಾಣಬಹುದು. ಇದಕ್ಕೆ ಹೇಳ್ತಾರೆ ತುಘಲಕ್ ದರ್ಬಾರ್ ಅಂತ. ತುಘಲಕ್ ಆಡಳಿತ ಇದೇ ರೀತಿಯಾಗಿತ್ತು. ಏಕಾಏಕಿ ಯಾವುದೇ ವಿವೇಚನೆ ಇಲ್ಲದೆ, ಯಾವುದೇ ಒಂದು ಪರಿಶೀಲನೆ ಮಾಡದೆ ಏಕಾಏಕಿ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡಿ ಅವರ ಬದುಕು ಹೇಗಾಗಿದೆ ಅಂತೇಳಿ ಒಬ್ಬೊಬ್ಬರ ಕಥೆಯನ್ನು ನೀವು ಕೇಳ್ತಾ ಹೋದರೆ ನಮಗೆ ಇಲ್ಲಿಯ ಒಂದೊಂದು ಕಥೆಯು ಅನಾವರಣವಾಗ್ತಾ ಬರ್ತದೆ. ಏನೇ ಇರಲಿ, ಇದಕ್ಕೊಂದು ವ್ಯವಸ್ಥೆಯನ್ನು ಕಲ್ಪಿಸಲೇಬೇಕು. ಏಕಾಏಕಿ ತಗೊಂಡಂತಹ ತೀರ್ಮಾನ ಯಾರು ಇಲ್ಲಿಯ ಜನಪ್ರತಿನಿಧಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ರಾತ್ರೋರಾತ್ರಿ ತಗೊಂಡಂಥ ತೀರ್ಮಾನ ತೀರಾ ಅಪ್ರಬುದ್ಧವಾದ ತೀರ್ಮಾನವನ್ನು ತಗೊಂಡಿದ್ದಾರೆ. ಅವರಿಗೆ ಮೂಲಭೂತ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟ ಮೇಲೆ ಅವರನ್ನು ಇಲ್ಲಿಗೆ ತರಬೇಕಿತ್ತು. ಅದು ಯಾವುದನ್ನು ಮಾಡದೆ ಮೊದಲ ಮಳೆಗೆ ಇಲ್ಲಿ ನೋಡುವಾಗ ಕೆಸರು ತುಂಬಿದೆ. ಆ ಕೆಸರಿನ ರಾಶಿಯಲ್ಲಿ ಹಣ್ಣು ಹಂಪುಗಳಿವೆ, ತರಕಾರಿಯನ್ನು ಮಾರ್ತಾಯಿದ್ದಾರೆ. ಎಲ್ಲವೂ ಕೊಳೆತು ಹೋಗ್ತಾ ಇದೆ. ನಿಲ್ಲಲಿಕ್ಕೆ ವ್ಯವಸ್ಥೆ ಇಲ್ಲ. ಹಾವಿನ ಉಪಟಳಿದೆ. ಇದೆಲ್ಲದರ ಮಧ್ಯೆ ಇವರು ಹೇಗೆ ದಿನವನ್ನು ದೂಡ್ತಾ ಇದ್ದಾರೆ ಅಂದರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಇದರ ಬಗ್ಗೆ ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಕಣ್ಣು ತೆರೆಯುವಂತಾಗಬೇಕು. ಜಿಲ್ಲಾ ಕಾಂಗ್ರೆಸ್ ಪರಿಶೀಲನಾ ಸಮಿತಿ ಮಹಾನಗರ ಪಾಲಿಕೆ ಸದಸ್ಯರು ಶಶಿಧರ್ ಹೆಗ್ಡೆ, ನವೀನ್ ಡಿಸೋಜಾ, ಪ್ರವೀಣ್ ಚಂದ್ರ ಆಳ್ವ, ಮಾಜಿ ಸದಸ್ಯರು ಪ್ರತಿಭಾ ಕುಳಾಯ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಸದಾಶಿವ ಉಳ್ಳಾಲ್, ಇಂಚದಿ ಪ್ರಮುಖರು ಪರಿಶೀಲನಾ ನಿಯೋಗಡೆ ಇದ್ದರು.